ಹಲೋ ನಮಸ್ತೆ ಎಲ್ರಿಗೂ. ಯಾವುದೇ ಕೆಮಿಕಲ್ ಇರುವಂಥ ಕ್ರೀಮ್ಗಳನ್ನು ಹಾಕ್ಕೊಳ್ಳದೆ ಕೂಡ ನಿಮ್ಮ ಮುಖ ತುಂಬ ಚೆಂದ ಇರಬೇಕು. ಅಂದರೆ ಒಂದು ಚೂರು ಕಲೆಗಳಾಗಲಿ, ಮಾರ್ಕ್ಸ್ಗಳಾಗಲಿ, ಅಥವಾ ಈ ಪಿಗ್ಮೆಂಟೇಷನ್ ಆಗಲಿ, ನೆರಿಗೆ ಇರಲಿ, ಸುಕ್ಕು ಇರಲಿ, ಅನ್ಇವನ್ ಟೋನ್ ಇರಲಿ, ಇದು ಯಾವುದೂ ಇರಬಾರ್ದು. ಮುಖ ಸೂಪರ್ ಆಗಿರಬೇಕು. ಏನು ಮಾಡ್ಬೋದು? ಇವತ್ತು ನಾನು ನಿಮಗೊಂದು ಅತ್ಯದ್ಭುತವಾಗಿರುವಂಥ ನ್ಯಾಚುರಲ್ ಬ್ಯೂಟಿ ಫೇಶಿಯಲ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಕೆಮಿಕಲ್ ಇರುವಂಥ ಸೆರಮ್ ಅಲ್ಲ ಅಥವಾ ಕ್ರೀಮ್ ಅಲ್ಲ, ಇದೊಂದು ನ್ಯಾಚುರಲ್ ಫೇಶಿಯಲ್ ಬ್ಯೂಟಿ ಆಯಿಲ್. ಯಾವುದದು? ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ನೇಚರ್ ಶ್ಯೂರ್ ಅವ್ರದ್ದು ಪೋರ್ಸ್ ಆ್ಯಂಡ್ ಮಾರ್ಕ್ಸ್ ಫೇಶಿಯಲ್ ಬ್ಯೂಟಿ ಆಯಿಲ್ ಅನ್ನೋದ್ರ ಬಗ್ಗೆ. ತುಂಬ ಟೈಮಿಂದ ನಾನು ಇದನ್ನ ಅವಾಗ ಉಪಯೋಗ ಮಾಡ್ತಾ ಇದ್ದೀನಿ. ಇದರ ಅದ್ಭುತ ಲಾಭವನ್ನು ಪಡ್ಕೊಂಡಿದ್ದೀನಿ ಕೂಡ. ಇದರ ವಿಶೇಷತೆ ಏನು ಅಂತಂದರೆ, ನಿಮಗೆ ಇದನ್ನ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಏನ್ಷಂಟ್ ಇದರಲ್ಲಿ ಏನಂತಂದರೆ ಸೌಂದರ್ಯದ ಬಗ್ಗೆ ವಿಪರೀತ ಕಾಳಜಿ ತಗೊತಾ ಇದ್ರು. ಆ ಸೌಂದರ್ಯ ಚಿಕಿತ್ಸೆಗಳಲ್ಲಿ ಉಪಯೋಗ ಮಾಡುವಂಥ ಟೆಕ್ನಿಕ್ಗಳನ್ನು ಉಪಯೋಗ ಮಾಡಿಕೊಂಡು ಈ ಆಯಿಲನ್ನು ತಯಾರು ಮಾಡಿರುವಂಥದ್ದು. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು. ಇದರಲ್ಲಿ ನಿಮಗೆ ಈ ಸನ್ಫ್ಲವರ್, ಆಲಿವ್ ಆಯಿಲ್ ಅಥವಾ ಶಿಯಾ ಬಟರ್, ಕೋಕೋನಟ್ ಆಯಿಲ್, ಅಲೋವೆರಾ, ಟೀ ಎಕ್ಸ್ಟ್ರಾಕ್ಟ್ಸ್, ಈ ಥರದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಮಾಡಿರುವಂಥದ್ದು. ಯಾವುದೇ ಕೆಮಿಕಲ್ ಇದರಲ್ಲಿಲ್ಲ. ಮತ್ತು ಹೈ ಕ್ವಾಲಿಟಿ ಪ್ರೀಮಿಯಂ ಪ್ರಾಡಕ್ಟ್ ಇದು. ನಿಮಗೆ ಇದಕ್ಕೆ ISO ಮತ್ತು GMP ಸರ್ಟಿಫಿಕೇಟ್ಸ್ ಕೂಡ ಇದೆ. ಇದರದ್ದು ವಿಶೇಷ ಉಪಯೋಗಗಳು ಏನು ಅಂತಂದರೆ, ನೀವಿನ ರೆಗ್ಯುಲರ್ ಆಗಿ ಹಾಕೋದ್ರಿಂದ, ಅಪ್ಲೈ ಮಾಡೋದ್ರಿಂದ ಅದ್ಭುತವಾಗಿರುವಂಥ ಲಾಭಗಳನ್ನು ಪಡ್ಕೋಬೋದು. ಫಸ್ಟ್ ಏನು ಅಂತಂದರೆ, ಮುಖದಲ್ಲಿ ಏನಾದರೂ ಓಪನ್ ಪೋರ್ಸ್ ಇದ್ದರೆ ಅದನ್ನ ಕಮ್ಮಿ ಮಾಡಿದೆ. ಓಪನ್ ಪೋರ್ಸ್ ಇದ್ದರೆ ನಮ್ಮ ಮುಖ ಟೋನ್ಡಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ. ಆ ಓಪನ್ ಪೋರ್ಸನ್ನು ಇದು ಮಿನಿಮೈಸ್ ಮಾಡುತ್ತೆ. ಸ್ಕಿನ್ನನ್ನು ಮಾಯ್ಶ್ಚರೈಸ್ಡ್ ಆಗಿರುತ್ತೆ ಮತ್ತು ತುಂಬ ಹೈಡ್ರೇಟ್ ಆಗಿರುತ್ತೆ. ಇದರಿಂದ ನಿಮ್ಮ ಮುಖದಲ್ಲಿ ಸುಕ್ಕು ಬೀಳೋದು ಕಮ್ಮಿ ಆಗುತ್ತೆ, ನೆರಿಗೆಗಳು ಕಮ್ಮಿ ಆಗುತ್ತೆ. ಯಾಕಂತಂದರೆ ನಮ್ಮ ಸ್ಕಿನ್ದು ಎಲಾಸ್ಟಿನ್ ಅಥವಾ ಕೊಲೆಜನ್ ಅಂಶ ಕಮ್ಮಿ ಆದರೆ ಸುಕ್ಕು ಅಥವಾ ನೆರಿಗೆಗಳು ಬೀಳಿಗೆ ಶುರುವಾಗುತ್ತೆ. ಬಟ್ ಅದು ಈ ಆಯಿಲ್ ಇದೆಯಲ್ವಾ, ಆ ಎಲಾಸ್ಟಿನ್ ಅಂಶ ಮತ್ತು ಕೊಲೆಜನ್ ಅಂಶನ ಇಂಪ್ರೂವ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದ ಸುಕ್ಕು ಬೀಳೋದು ಕಮ್ಮಿ ಆಗುತ್ತೆ. ಇದರಲ್ಲಿ SPF 50 ಇರೋದ್ರಿಂದ ನೀವು ಸೂರ್ಯನ ಬಿಸಿಲಿಗೆ ಹೊರಗಡೆ ಹೋಗುವಾಗ ಕೂಡ ಇದನ್ನ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ ಅದರಿಂದ ಕೂಡ ಸೂರ್ಯನ ಕಿರಣಗಳಿಗೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಮುಖದಲ್ಲಿ ಮಾರ್ಕ್ಸ್ಗಳಿದ್ರೆ ಅಥವಾ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ಗಳಿದ್ರೆ, ಕಲೆಗಳಿದ್ರೆ, ಪಿಗ್ಮೆಂಟೇಷನ್ ಇದ್ದರೆ ಅದೆಲ್ಲದನ್ನು ಕ್ಲಿಯರ್ ಮಾಡುತ್ತೆ. ಸ್ಕಿನ್ನಿಗೆ ಆ ಸ್ಮೂತ್ ಸಾಫ್ಟ್ ಟೆಕ್ಸ್ಚರ್ ಇದೆಯಲ್ವ ಮತ್ತು ಈವನ್ ಟೋನ್ ಏನಿದೆಯಲ್ವ ಅದನ್ನ ಕೊಡುತ್ತೆ. ರೆಗ್ಯುಲರ್ ಆಗಿ ನೀವು ಉಪಯೋಗ ಮಾಡ್ತಾ ಇದ್ರೆ ಮಾತ್ರ. ಅಷ್ಟೊಂದು ಅದ್ಭುತ ಲಾಭಗಳಿದೆ ಇದರಲ್ಲಿ. ಒಂದರಲ್ಲಿ 4-5 ಲಾಭಗಳಿದೆ. ನಾನು ಹೇಳಿದಾಗೆ ಸುಕ್ಕು ಕಮ್ಮಿ ಮಾಡೋದಿರ್ಬೋದು, ಆ ರೇಡಿಯಂಟ್ ಗ್ಲೋ ಇರ್ಬೋದು, ಅಥವಾ ಸೂರ್ಯನ ಕಿರಣಗಳಿಂದ ನಿಮ್ಮ ತ್ವಚೆನ ರಕ್ಷಣೆ ಮಾಡೋದಿರ್ಬೋದು, ಅಥವಾ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಇರ್ಬೋದು. ಈ ಎಲ್ಲದನ್ನು ಇದೆಯಲ್ವಾ, ಇದೊಂದೇ ಪ್ರಾಡಕ್ಟ್ ಮಾಡುತ್ತೆ. ನೋಡಿ, ಇದು ಆ್ಯಕ್ಚುಲ್ ಆಗಿ ಈ ಥರ ಬಾಟ್ಲಲ್ಲಿ ಬರುತ್ತೆ. ಇದರಲ್ಲಿ ಡ್ರಾಪರ್ ಕೂಡ ಇರುತ್ತೆ. ನೀವೇನು ಅಂತಂದರೆ 1-2 ಡ್ರಾಪ್ ಅಥವಾ 3 ಡ್ರಾಪ್ ನೀವು ರೆಗ್ಯುಲರ್ ಆಗಿ ಯಾವಾಗ ನೀವು ಮುಖನ ಕ್ಲೀನ್ ಮಾಡಿಕೊಂಡು ಫಸ್ಟ್ ಲೈಟ್ ಆಗಿರುವ ಜೆಂಟಲ್ ಆಗಿರುವಂತಹ ಕ್ಲೆನ್ಸರಿಂದ, ಫೇಸ್ ವಾಶಿಂದ ಮುಖನ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡಾದ ನಂತರ ನಿಮಗೆ ಲೈಟಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡುವಂತಹ ಅಭ್ಯಾಸ ಇದನ್ನು ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಡ್ರಾಪರ್ ಸಹಾಯದಿಂದ 1-2-3 ಅಥವಾ 2-3 ಡ್ರಾಪ್ ಅಷ್ಟು ತಗೊಂಡು ಇಲ್ಲೊಂದು ಡ್ರಾಪ್ ಹಾಕ್ಕೊಂಡು ಕ್ಲೀನಾಗಿ ಲೈಟಾಗಿ ಅಂದರೆ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಬಿಟ್ಬಿಡಬೇಕು. ದಿನಕ್ಕೆ 2 ಸರಿ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಅಥವಾ ದಿನಕ್ಕೆ 1 ಸರಿ ಬೇಕಾದರೂ ನೀವು ಇದನ್ನ ಉಪಯೋಗ ಮಾಡ್ಬೋದು. ನೀವು ಏನನ್ನಾದರೂ ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಇನ್ಸ್ಟ್ರಕ್ಷನ್ನ ಓದ್ಕೊಳ್ಳಿ. ಹಾಗೆಯೇ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ಇದನ್ನು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಡೀಟೇಲ್ಸ್ ಹಾಕಿರ್ತೇನೆ. ಅವ್ರ ವೆಬ್ಸೈಟ್ ಲಿಂಕ್ ಹಾಕಿರ್ತೇನೆ, ಅಥವಾ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡೋಂಥ ಆಪ್ಷನ್ ಇದ್ದರೆ ಟ್ಯಾಗ್ ಮಾಡಿರ್ತೀನಿ, ಅಥವಾ ಅವರ ಸ್ಕ್ಯಾನರ್ ಏನಾದರೂ ಇದ್ದರೆ ಅದನ್ನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವು ಸ್ಕ್ಯಾನ್ ಮಾಡಿ ಬೇಕಾದರೂ ಬೈ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ಕಮೆಂಟಲ್ಲಿ ಬೇಕಾದರೂ ಲಿಂಕ್ ಮಾಡೋಂಥ ಆಪ್ಷನ್ ಇದ್ದರೆ ಅದನ್ನು ಮಾಡಿರ್ತೇನೆ. ಸೊ ಖಂಡಿತವಾಗ್ಲೂ ನೀವು ಆರಾಮ್ಸೆ ಇದನ್ನ ಉಪಯೋಗ ಮಾಡ್ಬೋದು. ಒಂದು ಬ್ಯೂಟಿ ಆಯಿಲಿಂದ ಇಷ್ಟೆಲ್ಲ ಲಾಭಗಳಿರುವಾಗ, ಅದು ನ್ಯಾಚುರಲ್ ಆಗಿರುವಾಗ ನಾವು ಯಾಕೆ ಪಡ್ಕೋಬಾರ್ದಲ್ವಾ? ಯಾಕಂತಂದರೆ ಎಷ್ಟೆಷ್ಟೋ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡ್ತೀವಿ, ಅದು ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ. ಆದ್ದರಿಂದ ಆದಷ್ಟು ನಾವು ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು, ಅತ್ಯುತ್ತಮವಾಗಿರುವಂಥ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ತುಂಬ ಲಾಭವನ್ನು ಪಡ್ಕೋಬಹುದು. ಅದು ನಮ್ಮ ಆರೋಗ್ಯಕ್ಕೆ ಕೂಡ ಅದು ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನಿಮ್ಮ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.